ಕೆಂಜಾರು ಪೊದೆಗಳಲ್ಲಿ ರಾಶಿ ರಾಶಿ ದನಗಳ ಕಳೇಬರ ಪತ್ತೆಯಾಗಿದೆ. ಮೇಯಲು ಬಿಟ್ಟ ದನಗಳನ್ನು ಅಲ್ಲೇ ಕಡಿದು ಮಾಂಸ ಮಾಡಿರುವ ಬಗ್ಗೆ ಹಿಂದೂ ಸಂಘಟನೆ ಆತಂಕ ವ್ಯಕ್ತಪಡಿಸಿದೆ. ಮರವೂರು ಕೆಂಜಾರು ಬಳಿ ಕಪಿಲ ಗೋಶಾಲೆ ಸೇರಿದಂತೆ ಹೈನುಗಾರಿಕೆ ಮಾಡುವ ಕೆಲ ಸ್ಥಳೀಯರು ದನಗಳನ್ನು ಮೇಯಲು ಬಿಡುತ್ತಾರೆ. ಕೆಲ ಗೋವುಗಳು ನಾಪತ್ತೆಯಾಗಿತ್ತು ಎಂಬ ಆರೋಪವಿತ್ತು. ಈ ಬಗ್ಗೆ ಕೆಲವರು ದೂರನ್ನೂ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಬಜ್ಪೆ ಪೊಲೀಸರು ಸ್ಥಳ ಮಹಜರು ನಡೆಸಲು ಬಂದಾಗ ಅಲ್ಲಿನ 7-8 ಪೊದೆಗಳಲ್ಲಿ ಗೋವಿನ ಕಳೇಬರ, ಒಣಗಿದ ರಕ್ತದ ಕಲೆಗಳು, ಚರ್ಮದ ತ್ಯಾಜ್ಯ ಪತ್ತೆಯಾಗಿದೆ. ಅಲ್ಲದೆ ಮೇಯಲು ಬಿಟ್ಟ 3 ದನ ಕರುಗಳನ್ನು ಮರವೊಂದಕ್ಕೆ ಕಟ್ಟಿಹಾಕಿದ್ದು ಕಂಡುಬಂದಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡರು ಆರೋಪಿಸಿದ್ದಾರೆ. ಇಲ್ಲಿ ಅವ್ಯಾಹತವಾಗಿ ಗೋವಧೆ ಆಗುತ್ತಿರುವ ಕುರುಹು ಕಂಡುಬಂದಿದೆ. ಆದ್ದರಿಂದ ಪೊಲೀಸರು ತಕ್ಷಣ ಈ ಬಗ್ಗೆ ಕ್ರಮ ತೆಗೆದುಕೊಂಡು ಆರೋಪಿಗಳನ್ನು ಬಂಧಿಸಲೇಬೇಕು. ಸೋಮವಾರದ ಗಡುವು ನೀಡಲಾಗಿದ್ದು, ಒಂದು ವೇಳೆ ಆ ಬಳಿಕವೂ ಆರೋಪಿಗಳ ಬಂಧನ ಆಗದಿದ್ದಲ್ಲಿ ನಾವು ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಸಿದ್ದಾರೆ. ಸುಮಾರು ತಿಂಗಳುಗಳಿಂದ ಕೂಡ ಅಲ್ಲಿ ನಡೀತಾ ಇದೆ. ಅಲ್ಲದೆ ಅದರ ಪಕ್ಕದಲ್ಲಿ ಕಪಿಲ ಗೋಶಾಲೆ ಇದೆ. ಕಪಿಲ ಗೋಶಾಲೆಯ 100 ಗೋವುಗಳು ಕೂಡ ಅಲ್ಲಿ ಕದ್ದು ಹತ್ಯೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ನ ಮಾತಾಡಿಸಿ ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು, ಈ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಬಂಧನ ಮಾಡಬೇಕು ಅಂತ ಕೂಡ ಆಗ್ರಹವನ್ನು ಮಾಡಿದ್ದೇವೆ. ಹಾಗಾಗಿ ಇದೊಂದು ದೊಡ್ಡ ಮಾಫಿಯಾ ಇನ್ನೊಂದು ಭಾರತೀಯ ಗೋತಳಿಗಳು ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಭಾರತೀಯ ಗೋತಳಿಗಳನ್ನು ಹತ್ಯೆ ಮಾಡುವಂಥದ್ದು ನಡೀತಾ ಇದೆ ಮಾಂಸಕ್ಕೋಸ್ಕರ. ಹಾಗಾಗಿ ಇದು ಸರಿಯಲ್ಲ, ಇದನ್ನು ಬಲವಾಗಿ ಖಂಡನೆ ಮಾಡ್ತೇವೆ. ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ಠಾಣೆಯಲ್ಲಿ ನೀಡಿದ್ದೇವೆ.